ಕಳೆದ ಅನೇಕ ವರ್ಷಗಳಿಂದ ಸುಳ್ಯ ತಾಲೂಕಿನ ಸಂಪಾಜೆ ಗ್ರಾಮದ ಜನತೆ ವಿದ್ಯುತ್ ಸಮಸ್ಯೆಯಿಂದ ಬಳಲಿ ಹೋಗಿದ್ದು, ಇದೀಗ ಕಳಪೆ ಗುಣಮಟ್ಟದ ವಿದ್ಯುತ್ ಸಮಸ್ಯೆಯಿಂದಾಗಿ ಮನೆ ಮತ್ತು ಕೃಷಿ ಯಂತ್ರೋಪಕರಣಗಳು ಸುಟ್ಟು ಹೋಗುತ್ತಿವೆ. ಇಲ್ಲಿನ ಸಮಸ್ಯೆಗಳಿಗೆ ಇಲಾಖೆ ಎಚ್ಚೆತ್ತು ಗಮನ ಹರಿಸಿ ಫೆಬ್ರವರಿ 27ರ ಒಳಗಡೆ ಸಮಸ್ಯೆ ಪರಿಹರಿಸಬೇಕು, ಇಲ್ಲವಾದಲ್ಲಿ ತೀವ್ರ ತರಹದ ಪ್ರತಿಭಟನೆ ನಡೆಸುವುದಾಗಿ ಸಂಪಾಜೆ ವಿದ್ಯುತ್ ಬಳಕೆದಾರರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಸೋಮಶೇಖರ್ ಕೊಯ್ಂಗಾಜೆ ಎಚ್ಚರಿಸಿದ್ದಾರೆ. ಅವರು ಸುಳ್ಯದಲ್ಲಿ ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಸಂಪಾಜೆ ಗ್ರಾಮವು ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಯ ಗಡಿ ಪ್ರದೇಶವಾಗಿದ್ದು, ಕೊಡಗು ಜಿಲ್ಲೆಯ ಸಂಪಾಜೆ ಭಾಗವು ದಿನವಿಡೀ ಗುಣಮಟ್ಟದ ವಿದ್ಯುತ್ ಸರಬರಾಜು ಹೊಂದಿದೆ. ಅಲ್ಲಿನ ನಾಗರಿಕರಿಗೆ ಯಾವುದೇ ವಿದ್ಯುತ್ ಸಮಸ್ಯೆ ಇಲ್ಲದೆ ನಿರಾಳವಾಗಿದ್ದಾರೆ. ಆದರೆ ಕೊಡಗು ಜಿಲ್ಲೆಯ ಸಂಪಾಜೆ ಭಾಗದಿಂದ 100 ಮೀಟರ್ ದೂರದಲ್ಲಿರುವ ಕಲ್ಲುಗುಂಡಿ ಸಂಪಾಜೆ ಪ್ರದೇಶದ ನಾಗರಿಕರು ವಿದ್ಯುತ್ ಸಮಸ್ಯೆ ಎದುರಿಸುತ್ತಿದ್ದಾರೆ. ಸಂಪಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜೂನಿಯರ್ ಕಾಲೇಜ್, 4 ಪ್ರೌಢಶಾಲೆಗಳು, 7 ಹಿರಿಯ ಪ್ರಾಥಮಿಕ ಶಾಲೆಗಳು, ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆಗಳು, ಹಲವು ಅಂಗನವಾಡಿಗಳು ಹಾಗೂ ವಿವಿಧ ಇಂಡಸ್ಟ್ರಿಗಳು ಕಾರ್ಯನಿರ್ವಹಿಸುತ್ತಿದೆ. ವಿದ್ಯುತ್ ಅಭಾವದಿಂದ ಅನೇಕರಿಗೆ ಕೆಲಸವಿಲ್ಲದೆ ಕಷ್ಟದಲ್ಲಿ ಸಿಲುಕುತ್ತಿದ್ದಾರೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಸಮಯವು ಹತ್ತಿರ ಬರುತ್ತಿದ್ದು, ಅವರ ಭವಿಷ್ಯ ಕತ್ತಲಾಗುವ ಸಾಧ್ಯತೆ ಕಂಡುಬರುತ್ತಿದೆ. ಗ್ರಾಮ ಪಂಚಾಯತ್ ನೀರಿನ ಪಂಪುಗಳು ಚಾಲೂ ಆಗದೆ ಕುಡಿಯುವ ನೀರಿಗೂ ಈಗಾಗಲೇ ಅಭಾವ ಎದುರಾಗಿದೆ. ಸಣ್ಣ ಕೈಗಾರಿಕೆಗಳಲ್ಲಿ ಯಾವುದೇ ಯಂತ್ರಗಳು ಚಾಲೂ ಆಗದೆ ಅಲ್ಲಿ ದುಡಿಯುತ್ತಿರುವ ಕಾರ್ಮಿಕರ ಸ್ಥಿತಿ ಅತಂತ್ರವಾಗಿದೆ ಎಂದರು. ವಿದ್ಯುತ್ ಸಮೇತ ಲೋ ವೋಲ್ಟೇಜ್ನಲ್ಲಿ ಯಾವುದೇ ಒಂದು ಮನೆಯಲ್ಲಿ ಗ್ರಾಹಕರಿಗೆ ವಸ್ತುಗಳಾಗಲಿ ಅಥವಾ ವಿದ್ಯುತ್ ಉಪಕರಣಗಳು ಯಾವುದೇ ಒಂದು ಚಾಲಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಅಥವಾ ಕೈಗಾರಿಕೆಗಳ ಏನು ಸಣ್ಣ ಕೈಗಾರಿಕೆಗಳನ್ನು ನಡೆಸಿಕೊಂಡು ವ್ಯಾಪಾರ ನಡೆಸಿಕೊಂಡು ಬರತಕ್ಕಂಥ ಎಲ್ಲ ಇವರಿಗೆ ಬಹಳ ಕಠಿಣವಾಗಿರ್ತಕ್ಕಂಥ ತೊಂದರೆ ಅದನ್ನು ಗಮನಿಸಿ ಕಳೆದ ವರ್ಷ ನಮ್ಮ ಸಂಪಾಜೆಗೆ ನಮ್ಮಲ್ಲಿಂದ ಇಷ್ಟು ವಿದ್ಯುತ್ತಿನ ಈ ಒಂದು ದುಸ್ಥಿತಿ ಇರಲಿಲ್ಲ. ಕಾರಣ ಬೆಸ್ಕಾಂನಿಂದ ನಮ್ಮ ಸಂಪಾಜೆಯ ಪೇಟೆ ತನಕ ಒಂದು ವಿದ್ಯುತ್ ಸರಬರಾಜು ಆಗತಕ್ಕಂಥ ವ್ಯವಸ್ಥೆ ಇದೆ. ಆಗ ಸುಳ್ಯದಿಂದ ಬರತಕ್ಕಂಥ ಉಳಿದ ಪ್ರದೇಶಗಳಿಗೆ ಸ್ವಲ್ಪ ವಿದ್ಯುತ್ನ ವೋಲ್ಟೇಜ್ ಪ್ರಾಬ್ಲಮ್ ಅಷ್ಟಿರಲಿಲ್ಲ. ಮಾಧ್ಯಮಗೋಷ್ಠಿಯಲ್ಲಿ ವಿದ್ಯುತ್ ಬಳಕೆದಾರರ ಹಿತರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆಪಿ ಜಾನಿ, ಸದಸ್ಯರಾದ ವಿಆರ್ ಪ್ರಸಾದ್, ಕಿಶೋರ್ ಕುಮಾರ್, ಜಿಕೆ ಹಮೀದ್, ಮೋಹಿನಿ ಕಲ್ತಡ್ಕ, ಎಸ್ಕೆ ಹನೇಪು ಹಾಜರಿದ್ದರು.